ಯುವ ಪ್ರತಿಭೆಗಳು ಸೇರಿ ಮಾಡಿರುವ ಬಹುನಿರೀಕ್ಷಿತ ಶಾರ್ಪ್ ಕ್ರಿಯೇಷನ್ಸ್ ನಿರ್ಮಾಣದ ವಿಕ್ಕಿ ಕಿರುಚಿತ್ರದ ಆಡಿಯೋ ಬಿಡುಗಡೆ ಸಮಾರಂಭವು ನಡೆಯಿತು. ಪಂಪಲ್ನಲ್ಲಿರುವ ಸಪ್ತಕ್ ಸ್ಟುಡಿಯೋದಲ್ಲಿ ಆಡಿಯೋ ಬಿಡುಗಡೆ ಸಮಾರಂಭವನ್ನು ಆಯೋಜಿಸಲಾಗಿದ್ದು, ಸಮಾರಂಭದಲ್ಲಿ ತುಳು ಚಲನಚಿತ್ರ ನಟ ನಿರ್ದೇಶಕ ವಿಜಯಕುಮಾರ್ ಕೊಡ್ಯಾಲ್ಪೈಲ್, ಖ್ಯಾತ ಸಂಗೀತ ಕಲಾವಿದರಾದ ರಾಜಗೋಪಾಲ್, ನಟ ಸ್ವರಾಜ್ ಶೆಟ್ಟಿ, ನಟ ನಿರ್ದೇಶಕ ವೀರೇಂದ್ರ ಶೆಟ್ಟಿ ಅತಿಥಿಗಳಾಗಿ ಭಾಗವಹಿಸಿದ್ರು. ಇನ್ನು ಚಿತ್ರದ ಧ್ವನಿ ಸುಳ್ಳಿ ಬಿಡುಗಡೆಗೊಳಿಸಿ ಮಾತನಾಡಿದ ವಿಜಯಕುಮಾರ್ ಕೊಡ್ಯಾಲ್ಪೈಲ್ ಅವರು, ಶಾರ್ಪ್ ಕ್ರಿಯೇಷನ್ಸ್ ತಂಡವು ಕಲಾ ಸಂಗಮದ ಅಂಗಸಂಸ್ಥೆ ಎಂಬಂತೆ ಇದ್ದು, ಈ ಟೀಮ್ನ ಹುಡುಗರ ಪ್ರತಿಭೆಗಳನ್ನು ನೋಡುತ್ತಾ ಬಂದಿದ್ದೇನೆ. ವಿಕ್ಕಿ ಚಿತ್ರದ ಹಾಡುಗಳನ್ನು ಕೇಳುತ್ತಿದ್ರೆ ತಂಡವು ಮತ್ತೊಂದು ಹಂತಕ್ಕೆ ಬೆಳೆದಿದೆ ಅನ್ನೋದು ಸ್ಪಷ್ಟವಾಗಿ ಕಾಣುತ್ತೆ ಎಂದರು. ವಿಕ್ಕಿ ಸ್ಟೇಟಸ್ ಪಡೆದಿದ್ದೆ ಮೊಬೈಲ್ ಸ್ಟೇಟಸ್ ಪಡ್ನ ಬಾಂಬ್ ಹಿಡಿದು ಅಂಡರ್ ವರ್ಲ್ಡ್ ಹಿಡಿದು ಫೋನ್ ಬರ್ತೇನೆ ನಿಂಗೆ ರಿಯಲ್ ವಿಕ್ಕಿ ಡಾನ್ ಅರ್ಧ ಅವ್ರನ್ನ ಒಟ್ಟಿಗೆ ಎತ್ತಿನಾರ ದಿವಾಕರ್ ಶೆಟ್ಟಿ ಬಂದು ಫೋನ್ ಮಾಡ್ತಾರೆ ಹಿಂಗೆ ವಿಕ್ಕಿನ ಸ್ಟೋರಿ ಮೀನಿ ಮಾಡ್ತಂದಿಲ್ಲ ಪಿಕ್ಚರ್ ಕಡೆ ಮಧ್ಯಾಹ್ನ ಫೋನ್ ಅವಳಿಜ್ಜಪ್ಪ ಬೆತ್ತರೆ ಸ್ಟೋರಿ ವಿಕ್ಕಿನ ಸ್ಟೋರಿ ಹತ್ತಂದು ಖುಷಿ ಆಗುತ್ತೆ ಅವನ ಒಂದು ಟೈಟಲ್ ಸೌಂಡ್ ಮಾಡ್ಕೊಟ್ಟೆ ಪಲ ಎರಡು ಸೌಂಡ್ ಮಾಡ್ತಂಡು ಸಾಂಗ್ ಅಂತೂ ಮಸ್ತ್ ಸೌಂಡ್ ಮಾಡ್ಕೊಂಡು ಶಾರುಖ್ ಅವು ಹೆಂಗಲ್ಲ ವಿಕ್ಕಿಗೆ ಉಗ್ರ ಹೆಂಗಲ್ಲ ಕಲಾ ಸಂಗಮದ ಕಲಾವಿದರು ಇದ್ದಾರೆ ರಜಿತ್ ಸ್ಟೆಪ್ ಬೈ ಸ್ಟೆಪ್ ಅಪ್ಡೇಟ್ ಆಗೋದಿಲ್ಲ ಆ ಟೈಟಲ್ ಟ್ರ್ಯಾಕ್ ಬರೋ ಶೋಕ್ ಆಗ್ಬೋದು ಖುಷಿ ಆಗ್ಬೋದು ನಲ್ಲ ಮಲ್ಲ ಸಿನಿಮಾಲೇನು ಮಲ್ಪ್ಲೆ ಹೆಂಕಲದಲ್ಲ ಅವಕಾಶ ಕೊರಲೇ ವೀರೇಂದ್ರ ಶೆಟ್ಟಿ ಅವರು ಮಾತನಾಡಿ, ಮ್ಯೂಸಿಕ್ ಡೈರೆಕ್ಟರ್ಗಾಗಿ ಗೆಲ್ಲೂ ಹುಡುಕುವ ಕೆಲಸ ತಪ್ಪಿತ್ತು. ಇನ್ನು ತುಳು ಚಿತ್ರರಂಗದಲ್ಲಿ ಲಾಯ್ ವ್ಯಾಲೆಂಟೈನ್ ಅವರ ಮ್ಯೂಸಿಕ್ ಮೋಡಿ ಮಾಡುತ್ತೆ ಎಂದರು. ಸ್ಟಾರ್ ಆಫ್ ದಿ ಶೋ ಲಾಯ್ ಯಾವಾಗಲೂ ಆಡಿಯೋ ಲಾಂಚ್ ಇದೆ. ಸ್ಟಾರ್ ಆಫ್ ದ ಶೋ ಲಾಯ್ ಅದು ನಿರ್ದೇಶಕರಲ್ಲಿ ಯಾರಲ್ಲಿ, ಬಟ್ ಕೆಲಸ ನಾನು ತುಂಬ ಮೆಚ್ಚುವಂಥದ್ದು. ಮತ್ತು ಲಾಯ್ ಜೊತೆ ನಾನು ನೇರವಾಗಿ ಕೆಲಸ ಮಾಡಿದ್ದೇನೆ. ನೀವು ನಮ್ಮ ಮಗನೇ ಮಹೇಶದ ಪ್ರಮೋಷನಲ್ ಸಾಂಗ್ ಮಗನೇ ಮಗನೇ ಕೇಳಿರ್ಬೋದು. ಈಗ ನಾವು ಉಳಿದ ನಮ್ಮ ಮೇಕಿಂಗ್ ಸಾಂಗ್ಗಳು ಕೂಡ ಅದನ್ನೇ ಆಗ್ತಾ ಇದ್ದೇವೆ. ಅಷ್ಟೊಂದು ಚೆನ್ನಾಗಿ ಮಾಡಿದ್ದಾರೆ. ಫಸ್ಟ್ ಟೈಮ್ ನಮ್ಮ ರಕ್ಷಣೆ ಮಾಡೋರು ಅವರೊಬ್ಬರು ಇದ್ದಾರೆ ಅಂತ ಹೇಳುವವರೆಗೆ ನನಗೆ ಇಂಥ ಒಂದು ಪ್ರತಿಭೆ ನಮ್ಮ ಸುತ್ತಮುತ್ತ ಇದೆ ಅಂತ ನಂಗೆ ಗೊತ್ತೇ ಇರಲಿಲ್ಲ. ಎರಡು ಸಾಂಗ್ ಕೇಳಿದೆ, ತುಂಬ ಚೆನ್ನಾಗಿದೆ. ಅದರ ಬಗ್ಗೆ ನಮಗೆ ತುಂಬ ದೊಡ್ಡ ಜನ ಆಗ್ತಿದೆ, ಅದರ ಬಗ್ಗೆ ಡೌಟೇ ಬೇಡ. ದೊಡ್ಡ ಮ್ಯೂಸಿಕ್ ನಿರ್ದೇಶಕ ಬೇಗ ಆಗಿ ಅಂದರೆ ಆಗೋದು ಗ್ಯಾರಂಟಿ. ಅದರ ಡ್ಯೂರೇಷನ್ ತುಂಬ ಹತ್ರದಲ್ಲೇ ಬರಲಿ ಅಂತ ನಾನು ಹೇಳೋದು. ಎರಡು ಹಾಡುಗಳು ಅದ್ಭುತವಾಗಿದ್ದು ತಂಡಕ್ಕೆ ರಾಜಗೋಪಾಲ್ ಶುಭ ಹಾರೈಸಿದ್ರು. ರೊಮ್ಯಾಂಟಿಕ್ ಸಾಂಗ್ ಎಸ್ಪೆಷಲಿ ವಿಶಾಲ್ ಸಿಂಗಿಂಗ್ ವಾಸ್ ಆಸಮ್. ನಾನು ವಿಜಯ್ ಸರ್ ಹತ್ರ ಹೇಳಿದೆ, ಸೌಂಡ್ಸ್ ಲೈಕ್ ಸಮ್ಮರ್ ಸೋನು ನಿಗಮ್ ಹತ್ರ ಬರ್ತಾ ಇದೆ ಅಂತ. ಈ ಸಂದರ್ಭದಲ್ಲಿ ವಿಕ್ಕಿ ಚಿತ್ರದ ಸಂಗೀತ ನಿರ್ದೇಶಕರಾದ ಲಾಯ್ ವ್ಯಾಲೆಂಟೈನ್ ಸಲ್ಡಾನಾ ಇವರಿಗೆ ಗೌರವಪೂರ್ವಕವಾಗಿ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ವಿಕ್ಕಿ ಚಿತ್ರದ ನಿರ್ದೇಶಕ ರಜಿತ್ ಕದ್ರಿ, ಸಂಕಲನ ಛಾಯಾಗ್ರಾಹಕರಾದ ಶ್ರೀನಾಥ್ ಪವಾರ್, ಪವನ್, ಸಜೇಶ್ ಕುಮಾರ್ ಸೇರಿದಂತೆ ಚಿತ್ರತಂಡದವರು ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.